ಹಾಯ್ ಹಲೋ ವೆಲ್ಕಮ್ ಟು ಸ್ಟೋರಿ ಒನ್. ಸೊ ಇವತ್ತು ನಾವು ಯುವಜನ ಸೇವಾ ಸಂಘ ಹೆನಗುಡ್ಡೆ ಹಾಗೂ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಉಡುಪಿ ಜಿಲ್ಲೆ ಇದರ ಸಹಯೋಗದಲ್ಲಿ ಹಳಸು ಮೇಳದಲ್ಲಿದ್ದೇವೆ. ಈ ಹಳಸಿನ ಮೇಳದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಒಂದು ಸಂಘ ಸಂಸ್ಥೆಯವರಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಈ ಸಂಘಟನೆಯ ಅಧ್ಯಕ್ಷರು ಪ್ರಮೋದ್ ಅವರಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಕೊ ಹೋಗೋಣ. ಸರ್, ಮೊದಲಿಗೆ ಈ ನಿಮ್ಮ ತಂಡದ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳಿ. ನಮ್ಮ ತಂಡ ಮೊದಲು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ, ನಮ್ಮಿಂದ ಏನಾದರೂ ಸಮಾಜಕ್ಕೆ ಒಳ್ಳೆ ಕೆಲಸ ಆಗಬೇಕು ಅಂತ ಒಂದು ಚಿಕ್ಕ ಪ್ರಯತ್ನ. ಇದರ ಮೊದಲು ಸಹ ನಾವು ಸ್ಟಾರ್ಟ್ ಮಾಡುವ ಮೊದಲು ಪ್ರೋಗ್ರಾಮ್ ಆಗಿ ರಕ್ತದಾನ ಶಿಬಿರ ಮಾಡಿದ್ವಿ. ಅದು ಫೆಬ್ರವರಿ 8 ತಾರೀಕಿಗೆ. ಅದಾದಮೇಲೆ ನೆಕ್ಸ್ಟ್ ಪ್ರೋಗ್ರಾಮು ನಾವು ಇದನ್ನು ಇಲ್ಲಿ ಮಾಡ್ತಿದ್ದೇವೆ, ಹಲಸು ಮೇಳ ಅಂತ. ಇದರಿಂದ ನಮ್ಮ ಕಾಪು ತಾಲೂಕಲ್ಲಿ ಮೊದಲ ಬಾರಿಗೆ ಆಗ್ತಾಯಿದೆ. ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಒತ್ತು ಕೊಟ್ಟು ಈ ಪ್ರೋಗ್ರಾಮ್ ಮಾಡಲಿಕ್ಕೆ ರೆಡಿ ಆದದ್ದು. ಓಕೆ ಸರ್, ಮೊದಲು ತಂಡನ ಒಂದು ಸಲ ಪರಿಚಯ ಮಾಡ್ಕೊಳ್ಳಿ ಎಲ್ಲ. ನಮ್ಮ ತಂಡದ ಕಾರ್ಯದರ್ಶಿಯಾಗಿ ಇವರು ಸಂತೋಷ್ MS ಅಂತ, ಇವರು ನಮ್ಮ ತಂಡದ ಕಾರ್ಯದರ್ಶಿ. ಈ ಕಾರ್ಯಕ್ರಮ ಮೊದಲಾಗಿ ಆಗಬೇಕಂದ್ರೆ ಮುಖ್ಯ ಕಾರಣ ಇವರು ಸ್ವಲ್ಪ ಮುಂದೆ ಬಂದು ಎಲ್ಲ ಕೆಲಸವನ್ನು ಇವರೇ ಜಾಸ್ತಿಯಾಗಿ ಸ್ಪೆಷಲ್ ಕೊಟ್ಟು ಮಾಡಿದ್ರು. ಅದರ ನಂತರ ಇವರು ನಮ್ಮ ಕೋಶಾಧಿಕಾರಿ ಸನಂತ, ಇವರು ಕೂಡ ಇವರೊಟ್ಟಿಗೆ ಜೊತೆಗೂಡಿ ನಮ್ಮಕ್ಕಿಂತ ಜಾಸ್ತಿ ಕೆಲಸ ಮಾಡಿದವರಂದ್ರೆ ಇವರಿಬ್ಬರಿಂದಾಗಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಸರಿ, ಈಗ ಇವರು ನಮ್ಮ ಎಲ್ಲ ಸದಸ್ಯರು ಎಲ್ಲರ ಸಹಾಯ ಸಹ ನಮ್ಮ ಒಟ್ಟಿಗೆ ಇದ್ದಾರೆ. ಎಲ್ಲರೂ ರಾತ್ರಿ ಆಗಲೆಲ್ಲ ಕೆಲಸ ಮಾಡಿ ಎಲ್ಲ ಹೀಗೆ ಮಾಡ್ತಿದ್ದೇವೆ. ಹಳಸಿನ ಮೇಳ ಮೂಲವಾಗಿ ಇಲ್ಲಿ ಕಟ್ಪಾಡಿಯಲ್ಲಿ ಪ್ರಥಮ ಬಾರಿಗೆ ನೀವು ಆಚರಿಸ್ತಿರೋದಿದೆ. ಈಗ ಇವೆಂಟ್ ಮಾಡ್ತಿರೋದು ಮೊದಲ ಬಾರಿಗೆ. ಅಂದರೆ ಯಾವ ಥರ ಖುಷಿ ಆಗ್ತಿದೆಯಾ ಒಂಥರ ನಿಮ್ಮ ಸಂಘಟನೆ ಮಾಡ್ತಿರೋದಕ್ಕೆ? ನಮ್ಮ ಸಂಘಟನೆ ಅಂದರೆ ಇದು ಕಾಪು ತಾಲೂಕಿಗೆ ಫಸ್ಟ್ ಟೈಮ್ ಇದು. ಇಲ್ಲಿ ಇಷ್ಟವರೆಗೆ ಈ ಥರ ಪ್ರೋಗ್ರಾಮ್ ಆಗಲಿಲ್ಲ. ಇದು ಮೊನ್ನೆ ನಾವು ಸುರತ್ಕಲಲ್ಲಿ ಸಹ ನೋಡಿ ಬಂದ್ವಿ. ಅದಕ್ಕಿಂತ ಇಲ್ಲಿ ನಮ್ಮದು ಸ್ವಲ್ಪ ಜಾಗದ ವ್ಯವಸ್ಥೆ ಆಗಲಿ, ನಮಗೆ ಎಸ್ ಶಾಲೆ ಅವರು ಜಾಗ ಕೊಟ್ಟರು. ಅವರ ಜಾಗದ ವ್ಯವಸ್ಥೆ ಆಗಲಿ ನಮಗೆಲ್ಲ ಒಳ್ಳೆ ಸಿಕ್ಕಿತು. ಪಾರ್ಕಿಂಗ್ ವ್ಯವಸ್ಥೆ ಯಾವುದು ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ಜಾಗ ಸಹ ತುಂಬ ಇದೆ, ವಿಶಾಲವಾದ ಜಾಗ ಇದೆ, ತುಂಬ ದೊಡ್ಡದಿದೆ. ಈಗ ಇಷ್ಟವರೆಗೆ ಒಂದು ಸಾಧಾರಣ 2,000 ಮೇಲೆ ಜನ ಬಂದು ಇಷ್ಟವರೆಗೆ ಈಗ ಸ್ಟಾರ್ಟ್ ಮಾಡಿ ಅರ್ಧ ದಿನ ಸಾಗಲಿಲ್ಲ. ಇಷ್ಟವರೆಗೆ 2,000 ಜನ ಬಂದು ಹೋದ್ರು ಸಹ ಕ್ರೌಡ್ ಅಷ್ಟು ನಮಗೆ ಇದು ಟೈಟ್ ಆಗ್ತಿಲ್ಲ. ಆರಾಮಾಗಿ ಯಾವ ಥರ ಅಂತ ಖುಷಿ ಅನಿಸ್ತಿದೆ? ತುಂಬ ಖುಷಿ ಆಗ್ತದೆ. ನಮ್ಮದೊಂದು ಸಂಘಟನೆಯ ಈ ವಿಷಯದಲ್ಲಿ ಎಲ್ಲರ ಸಹಾಯದಿಂದಾಗಿ ಇಷ್ಟೊಂದು ನಾವು ಮಾಡಿದ್ದೇವೆ. ಆದರೆ ನಮ್ಗೆ ಅಂದರೆ ಇದು ಹೇಳಲಿಕ್ಕೆ ಆಗುದಿಲ್ಲ ಎಷ್ಟು ಖುಷಿ ಆಗ್ತದೆ ಅಂತ. ಪ್ರತಿ ವರ್ಷ ಮಾಡುವಂತ ಏನಾದರೂ ಹಾಗೆ ಇನ್ನು ನೆಕ್ಸ್ಟ್ ಪ್ಲಾನ್ ಇದೆ ನಮ್ದು. ಸ್ವಲ್ಪ ಲೇಟ್ ಆಯ್ತು ಅನಿಸ್ತದೆ ಅಂತ, ಸ್ವಲ್ಪ ತಡ ಆಗಿದೆ ಮಾಡುವಾಗ. ಅದನ್ನು ನಮ್ಮದು ಪ್ಲಾನ್ ಎಲ್ಲ ಆಗುವಾಗಲೇ ಲೇಟ್ ಆಯಿತು. ನೆಕ್ಸ್ಟ್ ವರ್ಷ ಇನ್ನು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡುವಂತ ನೋಡಬೇಕು. ಓಕೆ ಸರ್, ಈಗ ಒಂದು ಟೋಟಲ್ ಆಗಿ ಇಲ್ಲಿ ಇವೆಂಟಿಗೆ ಎಷ್ಟು ಸ್ಟಾಲ್ಗಳು ಬಂದಿದೆ? ಈಗ ಸಾಧಾರಣ ಒಂದು 65 above 70 ತನಕ ಬಂದಿದೆ. ಎವರೇಜ್ 70 ತನಕ ಇರ್ಬೋದು. ಅಂದರೆ ಯಾವ್ಯಾವ ಊರಿಂದ? ಅಂದರೆ ಈಗ ಅಲ್ಲಿ ನಮಗೆ ಬಳ್ಳಾರಿ ಮತ್ತು ಹಾವೇರಿ, ಶಿವಮೊಗ್ಗ ಮತ್ತು ಕೇರಳದವರು ಸಹ ಕೇಳ್ತಿದ್ರು. ನಮಗೆ ಅಂದರೆ ಇಲ್ಲಿ ಸ್ಟಾಲ್ ಹಾಕಲಿಕ್ಕೆ ಜಾಗದ್ದು ಸಮಸ್ಯೆ ಜಾಸ್ತಿ ಬೇಡ ಅಂತ ನಾವು ಹೊರಗಿನವ್ರು ಜಾಸ್ತಿ ತಗೊಳ್ಳಿಲ್ಲ. ಬರೋದಾದ್ರೂ ಪುನಃ ಸಹ ಸ್ಟಾಲ್ ಇದ್ದ ಆಪ್ಷನ್ ಇತ್ತು. ಅಂದರೆ ಎಲ್ಲರಿಗೂ ಜಾಸ್ತಿ ಕೊಟ್ಟು ಜಾಗ ಇಕ್ಕಟ್ಟು ಮಾಡಿ ಎಲ್ಲ ಬಿಸ್ನೆಸ್ ಆಗಬೇಕಲ್ಲ ಅವರಿಗೆ ಸಹ. ಹಾಗಾಗಿ ನಾವು ಜಾಸ್ತಿ ಇದು ಮಾಡಲಿಲ್ಲ. ಸರ್, ಈಗ ಟೋಟಲ್ ಇದು ಎಷ್ಟು ದಿನದ ಇವೆಂಟ್? ಈಗ ಇದು ಇವತ್ತು ಮತ್ತು ನಾಳೆ 2 ದಿನದ ಇವೆಂಟ್ಸ್ ಉಂಟು. ಸರ್, ಈಗ ಈ ಥರ ಒಂದು ಇವೆಂಟ್ ಮಾಡಬೇಕಂದ್ರೆ ಸರ್ಕಾರದ ಅಥವಾ ಇಲಾಖೆಯ ಒಂದು ಸಹಕಾರ ಬೇಕೇ ಬೇಕು. ನಿಮಗೆ ಈಗ ಯಾವ ಥರದ ನಮಗೆ ಇಲಾಖೆಗೆ? ಇದರಲ್ಲಿ ಕೃಷಿ ಇಲಾಖೆಯಿಂದ ನಮಗೆ ಹೇಮಂತ್ ಸರ್ ಮತ್ತು ಗುರುಪ್ರಸಾದ್ ಇವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಇದು ಇಷ್ಟು ದೊಡ್ಡ ಮಟ್ಟಿಗೆ ಆಗಬೇಕಂದ್ರೆ ಅವರದ್ದು ತುಂಬ ಇದರಲ್ಲಿ ಪ್ರಾಮುಖ್ಯತೆ ಇತ್ತು. ಹಾಗೆ ನಮಗೆ ಇವತ್ತು ಓಪನಿಂಗ್ ಇದು ನಾವು ಸ್ಟಾರ್ಟ್ ಮಾಡುವಾಗ ನಮ್ಮ MLA ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಬಂದಿದ್ದಾರೆ. ಅವರಿಂದ ಉದ್ಘಾಟನೆ ಮಾಡಿದ್ವಿ. ಹಾಗೆ ನಮ್ಮ ಇಲ್ಲಿ ಕಟ್ಪಾಡಿ ಪಂಚಾಯತಿದ್ದು ಆಚಾರ್ಯ ಅಧ್ಯಕ್ಷರು ಅವರು ಬಂದಿದ್ದರು. ಎಸ್ ಶಾಲೆಯದ್ದು ಸತ್ಯೇಂದ್ರ ಪೈ ಮತ್ತು ಏನಂದ್ ಪೈ ಅವರು ಪ್ರಿನ್ಸಿಪಾಲರು. ಪೊಲೀಸ್ ಇಲಾಖೆಯಿಂದ ASI ಆದ ದಯಾನಂದ್ ಇವರು ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಹಳಸಿನ ಮೇಳ ಅಂದರೆ ಹಳಸಿನ ಮೇಳದವರಲ್ಲದೆ ಬೇರೆ ಸ್ವ ಉದ್ಯೋಗ ಮಾಡೋರು ಸಹ ಬಂದಿದ್ದಾರೆ. ಇದರಲ್ಲಿ ಹಲಸು ಮೇಳ ಅಂದರೆ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಹಾಗೆ ಇದರಲ್ಲಿ ಸ್ವ ಉದ್ಯೋಗದವರು ಮನೆಯಲ್ಲಿ ಮಾಡುವ ಐಟಮ್ ಅದೆಲ್ಲ ಬಂದು, ಮತ್ತು ಖಾದಿ ಬಟ್ಟೆ ಅವರೆಲ್ಲ ಬಂದಿದ್ದಾರೆ. ಹಾಗೆ ತುಂಬ ಜನ ಇದ್ದಾರೆ. ಮತ್ತು ಕಲ್ಪರಸದ್ದು, ಜೇನುದ್ದು ಕಲ್ಪರಸ ಇವಾಗ ಸ್ವಲ್ಪ ಯುನೀಕ್ ಆಗಿ ಆಗ್ತಾ ಇದೆ. ಎಲ್ಲ ಕಡೆ ಬರ್ತಾ ಇದ್ದಾರೆ. ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ಅವರು ಕೂಡ ಬಂದಿದ್ದಾರೆ, ತುಂಬ ಒಳ್ಳೆಯದು. ಓಕೆ, ನಾವು ಉಡುಪಿ ಜನತೆ ಎಲ್ಲರ ಹತ್ರ ಸಹ ಮನವಿ ಮಾಡುವುದು, ಎಲ್ಲರೂ ಈ ಭಾಗದವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದರ ಸದುಪಯೋಗ ಪಡೆದುಕೊಳ್ಬೇಕಾಗಿ ಎಲ್ಲರ ಹತ್ರ ಕೇಳಿಕೊಳ್ತೇವೆ. ಆದಷ್ಟು ಬಂದು ನಮಗೆ ಸಹ ಸಪೋರ್ಟ್ ಆಗ್ತದೆ. ಈಗ ಬಂದವರಿಗೆ ಸಹ ಒಳ್ಳೆಯದಾಗ್ತದೆ. ಆದಷ್ಟು ಬಂದು ಇಲ್ಲಿ ನೋಡಿ ಅವರಿಗೆ ಬೇಕಿದ್ದದ್ದು ಪರ್ಚೇಸ್ ಎಲ್ಲ ಮಾಡಿದರೆ ಇವರಿಗೆ ಸ್ವಲ್ಪ ಬಿಸ್ನೆಸ್ ಆಗ್ತದೆ. ಹಾಗೆ ಎಲ್ಲರೂ ಬರಬೇಕಾಗಿ ಎಲ್ಲರ ಹತ್ರ ವಿನಂತಿ ಮಾಡ್ತೇವೆ.